ಸ್ಥಾನ ಪಡೆದುಕೊಂಡು ಕರ್ನಾಟಕಕ್ಕೆ ಮಾತ್ರ ಅಲ್ಲದೆ ಇಡೀ ದೇಶದಲ್ಲಿಯೇ ಒಂದು ನಂಬರ್ 1 ಸ್ಥಾನ ಪಡೆದಕ್ಕಾಗಿ ಕೇಂದ್ರದ ಸರ್ಕಾರಗಳಿಗೂ ಕೂಡ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಡ್ಯೂಟಿ ಖಾದರ್ ಸಾಹೇಬರು ಉಳ್ಳಾಲ ಪರಿಸರದಲ್ಲಿ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ನಮ್ಮ ಟ್ರಸ್ಟಿನ ಡೈರೆಕ್ಟರ್ ಕೂಡ ಆಗಿದ್ದಾರೆ. ಇದೀಗ ಒಂದು ಶುಭ ಸಂದೇಶ ಏನು ಅಂತ ಹೇಳಿದರೆ, ಕರ್ನಾಟಕ ವಿಧಾನಸಭೆಯಲ್ಲಿ ಒಬ್ಬ ನಾಯಕರಾಗಿ ಸಿದ್ದರಾಮಯ್ಯನವರು ಕಾರ್ಯನಿರ್ವಹಿಸುವಾಗ ಉಪನಾಯಕ ಸ್ಥಾನಕ್ಕೆ ಇವತ್ತು AICC ಸೋನಿಯಾ ಗಾಂಧಿಯವರು ಡ್ಯೂಟಿ ಖಾದರ್ ಹೆಸರನ್ನು ಸೂಚಿಸಿ ಕಳಿಸಿಕೊಟ್ಟಿದ್ದಾರೆ. ಅವರು ಈ ಅಲಂಕರಿಸುವಂಥ ಈ ಸ್ಥಾನ ನಿಮ್ಮೆಲ್ಲರಿಗೂ ಒಂದು ಖುಷಿ ಕೊಡುವಂಥದ್ದು ಮಾತ್ರವಲ್ಲ, ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂಥ ಒಂದು ಸೂಚನೆ ಕೂಡ ಇದು ಆಗಿದೆ ಅಂತ ನಾವು ಭಾವಿಸ್ತೇವೆ. ಅಲ್ಲಾಹು ತಾಲಾ ಇವರ ಈ ಸೇವೆ, ಇವರ ಕರ್ತವ್ಯವನ್ನು, ಇವರು ಮಾಡುವ ಪ್ರೀತಿಯನ್ನು ಅನುಸರಿಸಿಕೊಂಡು ಅಲ್ಲಾಹು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿಯ ಕೆಲಸ ಮಾಡಲು ಮತ್ತು ಉನ್ನತವಾದ, ನಾನು ಈಗಾಗಲೇ ಹೇಳಿದ ಹಾಗೆ ಮುಖ್ಯಮಂತ್ರಿ ಸ್ಥಾನದವರೆಗೆ ಬಂದು ಮುಟ್ಟಲಿಕ್ಕೆ, ಅವರ ಆ ಸ್ಥಾನವನ್ನು ಗಿಟ್ಟಿಸಿಕೊಳ್ಳಲಿಕ್ಕೆ ಅಲ್ಲಾಹು ಅನುಗ್ರಹಿಸಲಿ ಅಂತ ಹೇಳಿಕೊಂಡು ಉಳ್ಳಾಲ ಜಮಾತಿನ ಪರವಾಗಿ, ಉಳ್ಳಾಲ ದರ್ಗಾ ಸಮಿತಿಯ ಪರವಾಗಿ, ಈ ಊರಿನ ಸರ್ವ ಜನರ ಪರವಾಗಿ ಈ ಶಾಲನ್ನು ನಾನು ಹೊದಿಸಲಿಕ್ಕೆ ಇದ್ದೇನೆ. ನೀವು ತಾವು ಸ್ವೀಕಾರ ಮಾಡಬೇಕು. ಈ ಸಂದರ್ಭದಲ್ಲಿ ತಮ್ಮೊಂದಿಗೆ ವಿನಂತಿ ಮಾಡುವಂಥದ್ದು, ತಾವು ಬಹಳಷ್ಟು ಅಭಿವೃದ್ಧಿಗೆ ನಮ್ಮೊಂದಿಗೆ ಸಹಕರಿಸಿದ್ದೀರಿ. ಫೆಬ್ರವರಿ 10ನೇ ತಾರೀಕಿನಿಂದ ಮೊದಲುಗೊಂಡು ಮಾರ್ಚ್ 6ನೇ ತಾರೀಕಿನವರೆಗೆ ಸೈಯದ್ ಬಿನ್ ತಂಗಲ್ರವರ ಉರುಸ್ ನಡೆಯಲಿಕ್ಕಿದೆ. ಇದಕ್ಕೆ ಬೇಕಾಗುವ ಎಲ್ಲ ಸಕಲ ಸಿದ್ಧತೆಗೆ ತಾವು ಸಹಕರಿಸಿದ್ದೀರಿ. ಆದರೆ ಸರ್ಕಾರದಿಂದ ದೊರಕುವಂಥ ಆ ಅನುದಾನಕ್ಕೆ ಮುತುವರ್ಜಿ ವಹಿಸಿಕೊಂಡು ನಮಗೆ ಸಹಾಯದ ನೆರವನ್ನು ನೀಡಬೇಕು. ಈಗಾಗಲೇ ತಾವು ಘೋಷಣೆ ಮಾಡಿದ ಹಾಗೆ ಈ ಪರಿಸರದ ಒಂದು ಅಭಿವೃದ್ಧಿಗೆ, ದರ್ಗಾ ಪರಿಸರದ ಅಭಿವೃದ್ಧಿಗೆ ರಸ್ತೆಗಳನ್ನು ಮಾಡಿದ್ದೀರಿ. ಆ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ಬೇಕು. ಅದೇ ರೀತಿ ಇನ್ನೂ ಅನೇಕ ತಮ್ಮ ಮಿತ್ರರುಗಳು, ಸಹಪಾಠಿಗಳು, ಸಚಿವರುಗಳಿದ್ದಾರೆ. ನಮಗೆ ಸಕ್ಕರೆ ಅಗತ್ಯ ಇದೆ, ನಮಗೆ ಬೇರೆ ಬೇರೆ ರೀತಿಯ ತುಪ್ಪದ ಅವಶ್ಯಕತೆ ಇದೆ, ನಮಗೆ ಅಕ್ಕಿಯ ಅವಶ್ಯಕತೆ ಇದೆ. ಎಲ್ಲವೂ ಸರ್ಕಾರ ಕೊಡುವುದಿಲ್ಲ. ಆದರೆ ತಮ್ಮನ್ನು ಹೊಂದಿಕೊಂಡು ನೆಚ್ಚಿಕೊಂಡಿದ್ದಂಥ ಅನೇಕ ಅಗರ್ಭ ಶ್ರೀಮಂತರಿದ್ದಾರೆ. ಅವರ ಮೂಲಕ ನಮಗೆ ಅದನ್ನೆಲ್ಲ ಒದಗಿಸಿಕೊಟ್ಟು ನಮ್ಮ ಈ ದರ್ಗದ ಪಾವಿತ್ರ್ಯತೆಗೆ, ಇಲ್ಲಿಯ ಎಲ್ಲ ಕೆಲಸಕ್ಕೆ ತಾವು ಸಹಕರಿಸಬೇಕು ಅಂತ ಮಗದೊಮ್ಮೆ ಕೇಳಿಕೊಂಡು ನಮ್ಮೆಲ್ಲರ ಪರವಾಗಿ ಈ ಶಾಲನ್ನು ನಾನು ಹೋಗಿಸ್ತಾ ಇದ್ದೇನೆ. ಬಹುಶಃ ಇವತ್ತು ನಿಮ್ಮೆಲ್ಲರ ದುವಾ ಮತ್ತು ಸಹಕಾರ ಮುಖಾಂತರ ಕರ್ನಾಟಕ ರಾಜ್ಯದ ಪ್ರತಿಪಕ್ಷದ ಡೆಪ್ಯೂಟಿ ಲೀಡರ್ ಆಗಿ ಇವತ್ತು ಅಖಿಲ ಕಾಂಗ್ರೆಸ್ ಪಕ್ಷದ ಸೋನಿಯಾ ಗಾಂಧಿಯವರು ನೇಮಕ ಮಾಡಿ ಆದೇಶ ಕಳಿಸಿದ್ದಾರೆ. ಬಹುಶಃ ಇದು ನನ್ನ ಕ್ಷೇತ್ರದ ಜನಸಾಮಾನ್ಯ ಮತ್ತು ಮತದಾರರಿಗೆ ಸಂದಂಥ ಗೌರವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಇವತ್ತು ಸೋನಿಯಾ ಗಾಂಧೀಜಿಯವರನ್ನು, ರಾಹುಲ್ ಗಾಂಧೀಜಿಯವರನ್ನು, KC ವೇಣುಗೋಪಾಲ್ ಮತ್ತು ನಮ್ಮ ಸುರ್ಜೇವಾಲಾ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ನನ್ನ ಹೆಸರು ರೆಕಮೆಂಡ್ ಮಾಡಿದಂಥ ನಮ್ಮ ಹೌಸ್ನ ಲೀಡರ್ ಆಗಿರೋ ಸಿದ್ದರಾಮಯ್ಯ ಅವರು ಮತ್ತು ಅಧ್ಯಕ್ಷರ DK ಶಿವಕುಮಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಅಭಿನಂದನೆ ಮತ್ತು ಕೃತಜ್ಞತೆ ನಾನು ಇವತ್ತು ಸಲ್ಲಿಸುವಂಥದ್ದು. ಕೊಟ್ಟಂಥ ಜವಾಬ್ದಾರಿಗೆ ಕಪ್ಪು ಚುಕ್ಕೆ ಬಾರದ ರೀತಿಯಲ್ಲಿ ಪ್ರಾಮಾಣಿಕದಿಂದ ಕೆಲಸ ಮಾಡಿ ಇನ್ನಷ್ಟು ಆ ಸ್ಥಾನದ ಗೌರವವನ್ನು ಹೆಚ್ಚಿಸುವಂಥ ಕೆಲಸ ನಾನು ಖಂಡಿತವಾಗಿ ಇವತ್ತು ಮಾಡ್ತಾ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ಸಿದ್ದರಾಮಯ್ಯ ಅಂತಹ ಮುಖ್ಯಮಂತ್ರಿಯವರಿದ್ದಾಗ ಅವ್ರ ಜೊತೆಯಲ್ಲಿ ನನಗೆ ಬಹುಶಃ ಮಂತ್ರಿಯಾಗಿ ಕೆಲಸ ಮಾಡಿ ಅವರ ಆಡಳಿತ ಕಾರ್ಯಶೈಲಿ ಮತ್ತು ಅವರ ಅನುಭವದಿಂದ ನಾವು ಭಾಳಷ್ಟು ಕಲಿತಿದ್ದಿದೆ ಮಂತ್ರಿಯಾಗಿ. ಇದೀಗ ಅವರು ನಾಯಕರಾಗಿ, ನಾನು ಉಪನಾಯಕನಾಗಿ ಬಹುಶಃ ಅವರ ಅಂಡರಲ್ಲಿ ಕೆಲಸ ಮಾಡೋದು ಮತ್ತೊಂದು ಅವಕಾಶವನ್ನು ಅಲ್ಲಾಹ್ ತಾಲಾ ನನಗೆ ಒದಗಿಸಿ ಇವತ್ತು
ಕೊಟ್ಟಿದ್ದಾರೆ. ಅದು ನನಗೆ ಮತ್ತಷ್ಟು ಅನುಭವ ಮತ್ತು ಮತ್ತಷ್ಟು ನನಗೆ ಆ ಕೆಲಸ ಕಾರ್ಯಗಳಿಗೆ ಹೇಗೆ ಮಾಡಬೇಕಂತ ಒಂದು ಸ್ಪಷ್ಟವಾದ ಮಾರ್ಗದರ್ಶನ ಕೂಡ ಇವತ್ತು ಸಿಗ್ತದೆ. ಅದಕ್ಕೆ ನಿಮ್ಮೆಲ್ಲರ ದುವಾ ಮುಖಾಂತರ ನಾನು ಕೇಳಂತ ಹೇಳಿದರೆ, ನಿಮ್ಮ ದುವಾದಲ್ಲಿ ಮತ್ತು ಪ್ರಾರ್ಥನೆ ನಡೆಸಿಕೊಂಡು ಉತ್ತಮವಾಗಿ ಕೆಲಸ ನಿರ್ವಹಿಸಲಿಕ್ಕೆ ವಿಶೇಷ ಶಕ್ತಿ ಅಲ್ಲಾಹ್ ತಾಲ ಒದಗಿಸಿಕೊಳ್ಳಿ ಅಂತ ಹೇಳಿಕೊಳ್ತಾ, ಬಹುಶಃ ಇವತ್ತು ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಸೈಯದ್ ಮದನಿ ದರ್ಗಾದ ಉರುಸು ಬಹುಶಃ ಫೆಬ್ರವರಿ ಆಚರಣೆ ಮಾಡ್ತಿರೋದು ಇವತ್ತು ನಿಗದಿಗೂ ಅತ್ಯಂತ ಸಂತೋಷ. ಬಹುಶಃ ಇದೊಂದು ಐತಿಹಾಸಿಕವಾದ ಹುರುಸಾಗಿ ಎಲ್ಲರೂ ಕೂಡ ಬಹುಶಃ ಅತ್ಯಂತ ಸಂತೋಷದಿಂದ ಪ್ರೀತಿಯಿಂದ ಆಚರಿಸುವಂಥದ್ದು ಆಗಲಿ ಅಂತ ಹೇಳಿ ನಾನು ಇವತ್ತು ಬಯಸಿ ನನ್ನ ವಿಶೇಷವಾದ ಸಂಪೂರ್ಣವಾದ ಸಹಕಾರ ಮಾಡ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ.